ನಮಸ್ಕಾರ. ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಂಗಳೂರಿನ ಏನಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಾರ್ಯಕ್ರಮ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ವಿಜಯೇಂದ್ರ ವಿ ಇಟಗಿ ಅವರಿದ್ದಾರೆ. ನಾನು ವಿಜಯೇಂದ್ರ ಇಟಗಿ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಡಾಕ್ಟರ್ ವಿಜಯೇಂದ್ರ ಅವರು ಮುಖ್ಯವಾಗಿ ಮಕ್ಕಳ ಸಮಸ್ಯೆಗಳು, ಮಕ್ಕಳಿಗೆ ಅವರ ಬಾಲ್ಯದಲ್ಲಿ ಕಾಡುವಂಥ ಮಾನಸಿಕ ಸಮಸ್ಯೆ ಮತ್ತು ಒಟ್ಟು ಅವರು ಎದುರಿಸ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ, ಅದಕ್ಕೇನು ಪರಿಹಾರ, ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಏನು ಪರಿಹಾರ ಅನ್ನೋ ಬಗ್ಗೆ ಡಾಕ್ಟರ್ ವಿಜಯೇಂದ್ರ ಇಟಗಿ ಅವರು ಮಾತಾಡಲಿದ್ದಾರೆ. ಡಾಕ್ಟರ್ ವಿಜಯೇಂದ್ರ ಇಟಗಿ ಅವರು ಏನಪೋಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಉಪಪ್ರಾಂಶುಪಾಲರು, ಜೊತೆಗೆ ಔಷಧಿ ದ್ರವ್ಯಗುಣ ವಿಭಾಗದ ಮುಖ್ಯಸ್ಥರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಿರಿಯ ವೈದ್ಯರು. ಮಾನಸ ಮಿತ್ರ ಅನ್ನುವಂಥ ಒಂದು ಯೋಜನೆಯ ಮುಖಾಂತರ ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ಆಯುಷ್ ಇಲಾಖೆ ಜೊತೆಗೂಡಿಕೊಂಡು ಮಕ್ಕಳ ಚಿಕಿತ್ಸೆಗೆ ಅವರಲ್ಲಿ ಒಂದು ಪ್ರಾಜೆಕ್ಟ್ ಥರ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕೂಡ ಅವರು ಇವತ್ತಿನ ಒಂದು ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವಂಥ ಸಂದರ್ಭದಲ್ಲಿ ಕೇಳುವಂಥದ್ದು, ಸಾಮಾನ್ಯವಾಗಿ ಮಕ್ಕಳಿಗೆ ಅಥವಾ ಮಕ್ಕಳ ಆರೋಗ್ಯದ ಸಂದರ್ಭದಲ್ಲಿ ಮಾನಸಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಲೆದೋರುವ ಸಮಸ್ಯೆಗಳು ಅಥವಾ ಕಾಣಿಸಿಕೊಳ್ಳುವಂಥ ಸಮಸ್ಯೆಗಳು ಏನೆಲ್ಲ ಅಂತ ಇತ್ತೀಚಿನ ದಿನದಲ್ಲಿ ಬರುವಂಥ ನಾವು ಎರಡು ವಿಭಾಗವನ್ನು ಮಾಡ್ತೀವಿ. ಮಕ್ಕಳ ಮಾನಸಿಕ ದೌರ್ಬಲ್ಯದಲ್ಲಿ ಒಂದು ಮಾನಸಿಕವಾಗಿ, ಅದರಲ್ಲಿ ಮತ್ತು ಎರಡು ವಿಭಾಗ, ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅಂತ ನಾವು ಮಾಡ್ತೀವಿ. ಮಾನಸಿಕವಾಗಿ ಬರುವಂಥ ಒಂದು ಸಮಸ್ಯೆಯಲ್ಲಿ ಎಂಗ್ಸೈಟಿ ಅಂತ, ಅವರಿಗೆ ಉದ್ವೇಗ ಇರ್ಬೋದು, ಸಿಟ್ಟು ಇರ್ಬೋದು, ಖಿನ್ನತೆ, ಭಯ, ಆಮೇಲೆ ಕೋಪ. ಇದು ಚಿಕ್ಕ ಮಗು ಇದ್ದಾಗೆ ಗೊತ್ತಾಗುತ್ತೆ. ತುಂಬ ಈಗ ಮನೆಯಲ್ಲಿ ನೆರೆಹೊರೆ ಬಂದಾಗ ಮಗು ತಂದೆ ತಾಯಿ ಜೊತೆಗೆ ತುಂಬ ಕೋಪಿಸ್ಕೊಳ್ಳುವಂತ ಇರ್ತದೆ. ಅವ್ರು ಏನಕೋಬಹುದು ಒಂದೊಂದ್ಸಲ ಇದು ಮಗು ನನ್ನ ಕಾನ್ಸಂಟ್ರೇಷನ್ ಆ ಕಡೆ ತೆಗೆದುಕೊಳ್ಳಿಕ್ಕೆ ಮಾಡ್ಬೋದು. ಅಟೆನ್ಷನ್ ಡೆಫಿಸಿಟ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ, ADHD ಅಂತ. ಆದ್ರೆ ಅದನ್ನು ನಾವು ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಬಂದಾಗ ಮಗು ಇನ್ನೂ ಹೆಚ್ಚಿಗೆ ಮಾಡುತ್ತೆ. ಅದು ಸ್ಟಾರ್ಟಿಂಗ್ ನಲ್ಲಿ ಗೊತ್ತಾಗೋದಿಲ್ಲ. ಇರ್ಲಿ, ಮಗು ಅದೇ ಹಾಗೆ ಮಾಡ್ತಾ ಇರ್ತದೆ, ಕಿರಿಕಿರಿ ಅದನ್ನು ಗಮನಿಸದೇ ಇದ್ಕೊಂಡು ನಾವು ಹಾಗೆ ಬಿಡ್ತಾ ಇದ್ದಾರೆ. ಕೆಲವೊಂದು ಮಗು ಏನಾಗುತ್ತೆ ಅಂದ್ರೆ, ಯಾರಾದ್ರೂ ಮನೆಯಲ್ಲಿ ಬಂದ್ರೆ ನನ್ನ ಕಡೆ ಲಕ್ಷ್ಯವನ್ನು ಕಡಿಮೆ ಮಾಡ್ತಾ ಇದ್ದಾರೆ, ಅಥವಾ ಈ ಒಂದು ಮಗು ಇನ್ನೊಂದು ಮಗು ಹುಟ್ಟಿದ ಮೇಲೆ ಆಗುವಂತ ಸಮಸ್ಯೆ ಕೂಡ ಇದೆ. ಇನ್ಫೀರಿಯಾರಿಟಿ ಬರುತ್ತೆ ಮಗುವಿನಲ್ಲಿ. ಆ ಒಂದು ಸಮಸ್ಯೆಯಲ್ಲಿ ಕೆಲವೊಂದರಲ್ಲಿ ದೀರ್ಘವಾಗಿ ಆಗುತ್ತೆ. ಕೆಲವೊಂದು ಮಕ್ಕಳು ಮೆಚುರಿಟಿ ಸ್ಟೇಜ್ ಬಂದ ಮೇಲೆ ಗೊತ್ತಾಗುತ್ತೆ, ಇದು ನಮ್ಮ ಅಣ್ಣ ಅಥವಾ ತಂಗಿ ಅಕ್ಕ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ಹಾಗೆ ಮಾಡಬಾರ್ದು ಅಂತ ಗೊತ್ತಾಗಿ ಅದು ನಾರ್ಮಲ್ ಆಗಿರುವಂಥ ಮಕ್ಕಳು. ಇದು ಅಬ್ನಾರ್ಮಲ್ ನಾವು ಲೆಕ್ಕ ಹಾಕಿದರೆ ಇದರಲ್ಲಿ ಉದ್ವೇಗತೆ ಹೆಚ್ಚಿಗೆ ಬರೋದು, ಭಯ ಹೆಚ್ಚಿಗೆ ಬರೋದು, ಸಂಕೋಚ ಹೆಚ್ಚಿಗೆ ಬರಬಹುದು, ಖಿನ್ನತೆ ಬರಬಹುದು, ಅಥವಾ ಇದರ ಜೊತೆಗೆ ಮತ್ತು ದೈಹಿಕವಾಗಿ ಬರುವಂತಹ ಸಮಸ್ಯೆ ಕೂಡ ಬರಬಹುದು. ಪದೇ ಪದೇ ಮೂತ್ರವನ್ನು ಮಾಡಿಕೊಳ್ಳೋದು, ಬೆಡ್ ವೇಟಿಂಗ್ ಅಂತ ನಾವು ಹೇಳ್ತೀವಿ. ಅಥವಾ ಕೆಲವು ಮಕ್ಕಳು ತಿನ್ನೋದ್ರಲ್ಲಿ ಹೆಚ್ಚಿಗೆ ಇರ್ತಾರೆ, ಒಂದು ಸಲ ತಿನ್ನುವುದು ಬೇರೆ, ಎರಡು ಸಲ. ಇದು ಕೆಲವು ಮಗು ಮಾನಸಿಕವಾಗಿ ಖಿನ್ನತೆ ಪಡ್ಕೊಂಡು ಆಸಕ್ತಿಯನ್ನು ತಿನ್ನಿಸೋದ್ರಲ್ಲಿ ಹೆಚ್ಚಿಗೆ ಹೋಗುತ್ತೆ. ಪದೇ ಪದೇ ಈಟಿಂಗ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ. ಅವ್ರಿಗೆ ಈಟಿಂಗ್ ಡಿಸಾರ್ಡರ್ ಸ್ಟಾರ್ಟ್ ಆಗ್ಬೋದು, ಅದರಿಂದ ಒಬೆಸಿಟಿ ಮತ್ತು ಅವರಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಅಬ್ಸರ್ವ್ ನಾವು ಮಾಡದೇ ಇದ್ದರೆ, ಮಗುವನ್ನು ಅಬ್ಸರ್ವ್ ಮಾಡದೇ ಇದ್ದಾಗ ಅವಾಗ ಈ ಖಿನ್ನತೆ ಕೂಡ ಇನ್ನೂ ಹೆಚ್ಚಿನ ಪರಿಣಾಮದಲ್ಲಿ ಹೋಗುತ್ತೆ. ನಮಗೆ ಇತ್ತೀಚೆಗೆ ನಾವು ಈಗ ಚೈಲ್ಡ್ ಕೇರ್ ಸೆಂಟರ್ನ ಸ್ಟಾರ್ಟ್ ಮಾಡೋಕ್ಕಾದ, ವೆನ್ಲಾಕ್ ಆಯುಷ್ ಇಲಾಖೆ ಜೊತೆಗೆ ನಾವು ಸ್ಟಾರ್ಟ್ ಮಾಡೋಕ್ಕಾದಾಗೆ ಹೆಚ್ಚಿಗೆ ಕಾನ್ಸಂಟ್ರೇಷನ್ ಕೊಟ್ಟದ್ದು ಇತ್ತೀಚಿನ ದಿನದಲ್ಲಿ ಆಗುವಂತಹ ಸಮಸ್ಯೆಗಳು. ಅದರಲ್ಲಿ ಹೆಚ್ಚಿಗೆ ಮಕ್ಕಳು ಮತ್ತು ತಂದೆ ತಾಯಂದರಲ್ಲಿ ಮಾರ್ಕ್ಸ್ ಬಗ್ಗೆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಈಗೇನು ಒಂದು ಕಾಂಪಿಟೇಷನ್, ನಾವೇನು ಕಾಂಪಿಟೇಷನ್ ನಾವು ಹೇಳ್ತೀವಿ, ಎಲ್ಲರೂ 99 100% ಬರಬೇಕು, ರ್ಯಾಂಕ್ ಬರಬೇಕು ಅಂತ ಇದ್ದಾಗೆ ನಾವು ಅಲ್ಲಿ ಮಾರ್ಕೆಟಲ್ಲಿ ಇದ್ದಾಗಿದ್ದ ಕೆಲವು ಜನ ಬಂದು ನಾವು ಹೀಗೆ ಇವರು ಅಧ್ಯಾಪಕರ ಅಂದ ಮೇಲೆ ನಮಗೆ ಕೇಳ್ತಾ ಇದ್ರು, ಹೀಗಾದ್ರೆ ಹೀಗೆ ಹಾಗೆ 99% ಬರಲಿಕ್ಕೆ ನಮ್ಮ ಮಗುವಿನ ಏನು ಮಾಡಬೇಕು. ಆವಾಗ ನಮ್ಗೆ ಈ ಒಂದು ಮನಸ್ಸಿನಲ್ಲಿ ಬಂತು, ನಾವ್ಯಾಕೆ ಈ ವಿಷಯದಲ್ಲಿ ಹೆಚ್ಚಿಗೆ ನಾವು ಮುಂದೆ ಅಧ್ಯಯನ ಮಾಡಿ ಈ ತರ ಬರುವಂತಹ ಸಮಸ್ಯೆಗಳು ಆಕ್ಚುಲಿ ಸಮಸ್ಯೆ ಅಲ್ಲ ಇದು, ಆದ್ರೆ ಸಮಸ್ಯೆ ಬಂದಾಗ ನಾವು ಹೇಗೆ ನಿವಾರಣೆ ಮಾಡಬಹುದು ಮತ್ತು ಹೋಮಿಯೋಪತಿಯಿಂದ ಯಾವ ತರ ಗುಣ ಮಾಡಬಹುದು. ವೈದ್ಯಕೀಯ ಸಮಸ್ಯೆ ಅಲ್ಲ. ಅವಾಗ ನಾವು ಮತ್ತೆ ಅದಕ್ಕೆ ಹೆಚ್ಚಿಗೆ ಅಧ್ಯಯನ ಮಾಡಿ ನಾವು ಅಶೋಕ್ ಪೈ ಹತ್ರ ನಾವು ಕೌನ್ಸಿಲಿಂಗ್ ಮತ್ತು ಸೈಕಾಲಜಿ ಸೈಕೋಥೆರಪಿ ಕೋರ್ಸ್ಗಳನ್ನ ಕಲ್ತ್ಕೊಂಡ ಮೇಲೆ ಅವಾಗ ಅನಿಸ್ತು ಆಕ್ಚುಲಿ ಇದು ಡಿಸೀಸ್ ಅಲ್ಲ, ನಮ್ಮಿಂದ ಆಗುವಂತ ಒಂದು ನೆಗ್ಲಿಜೆನ್ಸ್, ಹಿರಿಯರಿಂದ ಆಗುವಂತ ನೆಗ್ಲಿಜೆನ್ಸ್ ಅಥವಾ ತಂದೆ ತಾಯಿ ಅಂತ ಒಂದು ನೆಗ್ಲಿಜೆನ್ಸ್ ನಿಂದ ಬರಬಹುದು. ಆಮೇಲೆ ಈಗ ಮಿತ್ರರಲ್ಲಿ ಇವನ್ ನಾವು ಸಣ್ಣ ಮಗು ನೆರೆಹೊರೆಯಲ್ಲಿರುವಂಥ ಮಗುವಿನ ಜೊತೆಗೆ ಕಂಪ್ಯಾರಿಸನ್ ಕೂಡ ಮಾಡ್ತಾರೆ, ಅವ್ರಿಗೆ ಕೂಡ ಸಾಕಷ್ಟು ಅರ್ಥ ಆಗತ್ತೆ. ಅದಕ್ಕೆ ಸೈಕಾಲಜಿಯಲ್ಲಿ ಏನು ಹೇಳ್ತಾರೆ ಅಂದರೆ, ಮಗುವಿನ ಒಳ್ಳೆ ಸೈಕ್ಯಾಟ್ರಿಸ್ಟು, ಮಗುವನ್ನೇ ನಾವು ಅರ್ಥ ಮಾಡ್ಕೊಂಡ್ರೆ
ಡೆಫಿನೆಟ್ಲಿ ಕ್ಯಾನ್ ಟ್ರೀಟ್ ಅಂತ ನಾವು ಹೇಳ್ಬೋದು. ನಾವೇನು ಮಾಡ್ತೀವಿ, ನಾವು ದೊಡ್ಡವರು ಅಂದ್ಕೊಂಡು ಮಗುನ ನೆಗ್ಲೆಕ್ಟ್ ಮಾಡ್ತೀವಿ. ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರ್ತದೆ, ಎಲ್ಲಿ ಏನು ತಪ್ಪಾಗ್ತದೆ ನೋಡ್ತಾ ಇರ್ತದೆ, ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೀವಿ. ನೀನು ಚಿಕ್ಕವನಿದ್ದ ಸುಮ್ಮನೆ ಕೂತ್ಕೊಂಡು ನಾವು ಹೇಳ್ತೀವಿ ಅವ್ರಿಗೆ, ಮತ್ತೆ ನಾವು ನಮ್ಮ ಮಗನ್ನು ಅರ್ಥೈಸುವಲ್ಲಿ ವಿಫಲರಾಗಿರ್ತೀವಿ. ವಿಫಲ ಆಗುತ್ತೆ. ಅವಾಗ ಈ ಸಮಸ್ಯೆ ಬಂದ ಮೇಲೆ ನಾವು ಈಗ 2019 ಸ್ಟಾರ್ಟ್ ಮಾಡಿದ್ವಿ. ಅವತ್ತಿನಿಂದ ನಾವು ಡಾಕ್ಟರ್ ಯು ವಿ ಶೆಣೈ ಅಂತ ಹಿರಿಯ ಮಕ್ಕಳ ವಿಭಾಗದ ಅಧ್ಯಕ್ಷ ಇವರಿದ್ದರು ಮಣಿಪಾಲ ಕಾಲೇಜಲ್ಲಿ. ಈಗ ಅವರು ಕೂಡ ಅವ್ರ ಜೊತೆ ನಾವು ಸೇರಿಕೊಂಡು ಸಾಕಷ್ಟು ಕೇಸುಗಳನ್ನೆಲ್ಲ ನಾವು ಗುಣ ಮಾಡ್ತಾ ಇದ್ದೀವಿ. ಅಂದರೆ ಈಗ ಗುಣ ಮಾಡುವ ವಿಚಾರಕ್ಕೆ ಬರುವಾಗ ಹೋಮಿಯೋಪತಿಯ ಪಾತ್ರ ಸ್ಪೆಸಿಫಿಕ್ ಆಗಿ ಏನು, ಹೇಗೆ ಮಕ್ಕಳ ಈ ಎಲ್ಲ ಸಮಸ್ಯೆಗಳಿಗೆ ನೀವು ಹೇಳಿದ್ರಿ, ಮಕ್ಕಳಿಗೆ ಕಾಣಿಸಿಕೊಳ್ಳುವಂಥ ಮಾನಸಿಕ ಅಥವಾ ಈ ಒಂದು ಉದ್ವೇಗ ಅಥವಾ ಖಿನ್ನತೆ ಅಥವಾ ಒತ್ತಡ, ಇದಕ್ಕೆ ಏನು ಪರಿಹಾರಗಳು, ಏನು ಹೋಮಿಯೋಪತಿಯ ಸೂತ್ರ ಏನು ಅಂತ? ಹೋಮಿಯೋಪತಿ ಸೂತ್ರದಲ್ಲಿ ಯಾವುದೇ ಕಾಯಿಲೆ ಇದ್ರೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಮಗುವಿನ ಸ್ವಭಾವ, ಯಾವುದೇ ಮಗು ನಮ್ಮಲ್ಲಿ ಬರೋಕ್ಕಿಂತ ಮೊದಲು ಆಗಲಿ ಅಥವಾ ತಂದೆ ತಾಯಿಯವರು ನಮ್ಮ ಕನ್ಸಲ್ಟೇಷನ್ ಚೇಂಬರ್ ಕರ್ಕೊಂಡ್ಬರ್ಬೇಕಾದಾಗ ಸ್ಟಾರ್ಟಿಂದ ಅಬ್ಸರ್ವ್ ಮಾಡ್ತೀವಿ ಮಗುವಿನ. ಪ್ರಶ್ನೆ ಕೇಳದೇ ಬೇಕಂತಿಲ್ಲ, ಅವನ ಅಟಿಟ್ಯೂಡು, ಆಕ್ಟಿವಿಟಿ ಮತ್ತು ಅವನ ಯಾವ ಥರ ನಡವಳಿಕೆ ಇದೆ. ಈಗ ಎರಡು ಆಗುತ್ತೆ, ಒಂದು ಮಾನಸಿಕವಾಗಿ ಆಂಗ್ಸೈಟಿ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ, ಬಿಹೇವಿಯರ್ ಡಿಸಾರ್ಡರ್ ಕೂಡ ನಾವು ಕನ್ಸಿಡರ್ ಮಾಡೋದು. ಬಿಹೇವಿಯರ್ ಅಲ್ಲಿ ಕೂಡ ಚೇಂಜ್ ಇರುತ್ತೆ ಮಗುವಿನಲ್ಲಿ, ಬರೀ ಆಂಗ್ಸೈಟಿ ಅಂತ ನಾವು ಹೇಳೋದಿಲ್ಲ. ಬಿಹೇವಿಯರ್ ಅಲ್ಲಿ ತುಂಬಾ ತುಂಟತನ ಇರಬಹುದು, ಒಂದ್ ಕಡೆ ಸುಮ್ಮನೆ ಕೂತೋಗೋದಿಲ್ಲ. ನಾನೊಂದು ಕೇಸ್ ನೋಡ್ತಾ ಇದ್ದೆ ವೆನ್ಲಾಕ್ ಹಾಸ್ಪಿಟಲ್ ಅಲ್ಲಿ. ನನ್ನ ಹತ್ರ ಒಂದು ಸ್ಪಂಜ್ ಬಾಲ್ ಇತ್ತು, ಅದನ್ನ ಹಾಗೆ ಟೇಬಲ್ ಮೇಲೆ ಇಟ್ಟಿದ್ದೆ. ಆ ಮಗು ಅದನ್ನು ತೆಗೆದುಕೊಂಡು ಹೋಗಿ ಕೆಳಗೆ ಕೂತ್ಕೊಂಡು, ನಾನಿಂದ ಏನೋ ಆಡ್ತಿರ್ಬೋದು ಬಿಡು ಅಂತ ಸುಮ್ಮನಿದ್ದು ತಂದೆ ತಾಯಿ ಜೊತೆ ನಾವು ಮಾತಾಡ್ತಾ ಇದ್ದೆ. ಒಂದು ವಿದಿನ್ ಫ್ರಾಕ್ಷನ್ ಸೆಕೆಂಡಲ್ಲಿ ಆ ಬಾಲ್ ಪೂರಾ ಪೀಸ್ ಆಗೋಯ್ತು. ಸೊ ಡಿಸ್ಟ್ರಕ್ಟಿವ್ ನೇಚರ್ ಅಂತ ನಾವು ಹೇಳ್ತೀವಿ. ಆ ಮಗುವಿಗೆ ನೀವು ಒಂದು ಆಟಿಕೆ ಸಾಮಾನು ತಂದು ಕೊಟ್ಟರು ಕೂಡ ತಂದೆ ಅನ್ಕೋಬಹುದು ಮೆಕ್ಯಾನಿಕ್ ಇಂಜಿನಿಯರ್ ಆಗ್ಬೋದು ಅಂತ ಹಳೆ ಕಾಲಕ್ಕೆ ಹೇಳ್ತಿದ್ರು. ಮಾಡಿ ಅದನ್ನೆಲ್ಲ ತೆಗೆದು ಒಂದು ಕಂಪ್ಲೀಟ್ ಸ್ಕ್ಯಾಟರ್ ಆಗಿಬಿಟ್ಟಿತ್ತು ಅದು. ಇನ್ನೊಂದು ಮಗು ನೋಡಿದಾಗ ಅದರ ಜೊತೆಗೆ ಅದು ಬಂದು ಕೂತ್ಕೊಂಡು ಇದು ಮಗು ಅದೆಲ್ಲ ಪೀಸ್ ಮಾಡಿ ಹೊರಗೆ ಹೋಗ್ಬಿಡ್ತದೆ. ಇದಕ್ಕೆ ADHD ಅಂತ ನಾವು ಹೇಳ್ತೀವಿ, ಅಟೆನ್ಷನ್ ಡೆಫಿಸಿಟ್ ಡಿಸಾರ್ಡರು. ಯಾಕಂದ್ರೆ ತಂದೆ ತಾಯಿ ನನ್ನ ಜೊತೆ ಮಾತಾಡ್ತಾ ಇದ್ರು, ಮಗುವಿನ ಕಡೆ ನೋಡಲಿಲ್ಲ, ಮಗು ಅವ್ರನ್ನ ಡೈವರ್ಷನ್ ಮಾಡೋಕ್ಕೋಸ್ಕರ ಅಲ್ಲಿಂದ ಎಲ್ಲ ಪೀಸ್ ಮಾಡಿ ನಮ್ಮ ಅಟೆನ್ಷನ್ ಆ ಕಡೆ ತೆಗೆದುಕೊಂಡು ಹೋಗಿ ಅದು ಹೊರಗೆ ಓಡೋಗ್ಬಿಡ್ತದೆ. ಮತ್ತೆ ಹೋಗಿ ಅವಾಗ ಅವ್ರು ಹೇಳಿದ್ರು, ಇದೇ ಥರ ಮನೆಯಲ್ಲಿ ಒಂದು ಟೇಬಲ್ ಮೇಲೆ ಕೂತ್ಕೋದಿಲ್ಲ, TV ನೋಡೋಲ್ಲ, ಪೇಪರ್ ಆಗಲಿ ಎಲ್ಲದನ್ನು ಹಾಳು ಮಾಡಿ ಇಟ್ಟುಬಿಡ್ತಾರೆ ಒಂದು ಸೆಕೆಂಡಲ್ಲಿ. ಇದಕ್ಕೆ ನಾವೇನು ಮಾಡಬೇಕು? ಸ್ಕೂಲಿಗೆ ಕೂಡ ಕಳಿಸಿದ್ರು ಕೂಡ ಸಮಸ್ಯೆ, ಅವನು ಸ್ಕೂಲಲ್ಲಿ ಕೂಡ ಕಂಪ್ಲೇಂಟ್ ಬರುತ್ತೆ, ನಿಮ್ಮ ಮಗುನ ನೀವು ಕರ್ಕೊಂಡು ಹೋಗಿ ಮನೆಗೆ ಅಂತ ಹೇಳಿ. ಸೊ ಇಂಥ ಕೇಸು ಇತ್ತೀಚೆಗೆ ಹೆಚ್ಚಿಗೆ ಆಗಿದೆ. ಒಂದು ಸಿಂಗಲ್ ಪೇರೆಂಟ್ ಹೋಮಿಯೋಪತಿ ವಿಚಾರದಲ್ಲಿ ಏನು ಮಾಡ್ತೀರಿ? ಹೋಮಿಯೋಪತಿ ವಿಚಾರದಲ್ಲಿ ಅವನು ಅಬ್ಸರ್ವ್ ಮಾಡ್ತೀವಿ ನಾವು. ಅಬ್ಸರ್ವೇಷನ್ ಮಾಡಿ ಮಗುವಿನ ಸ್ವಲ್ಪ ಸೈಲೆಂಟ್ ಮಾಡಿ ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲಿ ನಾವು ಎರಡು ಟ್ರೀಟ್ಮೆಂಟ್ ನನ್ನ ಇದರಲ್ಲಿ ಹೋಮಿಯೋಪತಿ ಔಷಧ ಜೊತೆಗೆ ಕೌನ್ಸಿಲಿಂಗ್ ಅಂತ ನಾವು ಮಾಡ್ತೀವಿ. ಕೌನ್ಸಿಲಿಂಗ್ ಫಾರ್ ದ ಪೇರೆಂಟ್ಸ್ ಆಲ್ಸೋ, ಕೌನ್ಸಿಲಿಂಗ್ ಫಾರ್ ದ ಚೈಲ್ಡ್ ಆಲ್ಸೋ. ಈ ಮಗುವಿಗೆ ಕೌನ್ಸಿಲಿಂಗ್ ಕಷ್ಟ ನಮಗೆ, ನಾವು ಅರ್ಥ ಆಗೋದಿಲ್ಲ. ಅದಕ್ಕೆ ತಂದೆ ತಾಯಿಗಳಿಗೆ ಏನು ಹೇಳ್ತೀವಿ ಅಂದರೆ, ಆ ಯಾವುದು ನೆಗೆಟಿವಿಟಿ ಇದೆ ಅದನ್ನು ಪಾಸಿಟಿವಿಟಿ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿ, ಧನಾತ್ಮಕವಾಗಿ ಬರುವಂಥ ಒಂದು ಮಾಡಿ ಮಗುವಿಗೆ. ಯಾಕಂದ್ರೆ ಋಣಾತ್ಮಕವಾಗಿ ನಾವು ನೋಡ್ತಾ ಇರ್ತೀವಿ, ಅದು ನಮಗೆ ಧನಾತ್ಮಕ ಆ್ಯಕ್ಚುಲಿ. ಅದನ್ನು ನೋಡಿ ಅದನ್ನು ಸೆಟ್ರಾಕ್ಟ್ ಮಾಡಿ ದೆನ್ ಅವನು ಯಾವ ಇದರಲ್ಲಿ ನಿಮಗೆ ಪದೇ ಕೇಳ್ತಾ ಇದ್ದಾನೆ ಪ್ರಶ್ನೆ, ಅದು ಅವನಲ್ಲಿ ಡೌಟ್. ಅದು ನಾವು ಕೇಳಬೇಡ ಅಂತ ನಾವು ಹೇಳ್ತೀವಿ ಅವರಿಗೆ, ಅಥವಾ ತುಂಟಾಟ ಮಾಡಬೇಡ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮನ್ನು ರೆಕ್ಟಿಫೈ ಮಾಡ್ಕೊಂಡ್ರೆ ಪಾಲಕರು ಡೆಫಿನೆಟ್ಲಿ ಮಗು ಕೂಡ ಚೇಂಜ್ ಆಗೋ ಚಾನ್ಸ್ ಇರುತ್ತೆ. ಆದರೆ ಹೋಮಿಯೋಪತಿ ಔಷಧಿಯಲ್ಲಿ ಹೇಳಬೇಕಂದ್ರೆ ಅವನ ನೇಚರು, ಅಟಿಟ್ಯೂಡು ಮತ್ತು ಅಲ್ಲಿ ಬರುವಂಥ ನಾವು ಅರ್ಸನಿಕ್ ಆಲ್ಬಮ್ ಇರ್ಬೋದು, ಆ್ಯಂಟಿಮ್ ಕ್ರೂಡ್ ಅಂತದೆ, ದೆನ್ ಚಮಮಿಲ್ಲ. ಮಗುವಿನ ನೇಚರ್, ಕೆಲವೊಂದು ಮಗು ಏನು ಮಾಡ್ತಾರೆ ಅಂದರೆ ತಂದೆ ತಾಯಿಗಳಿಗೆ ಯಾವಾಗಲೂ ನಾನು ಎತ್ಕೊಂಡೇ ಇರ್ಬೇಕಂತ ಹೇಳ್ತಾರೆ. ಮಗು ಸ್ವಲ್ಪ ದೊಡ್ಡದಾದ್ರೂ ಕೂಡ ಎತ್ಕೊ ಅಂತ ಹೇಳ್ತದೆ. ಸೊ ಅದಕ್ಕೆ ಅಟ್ಯಾಚ್ಮೆಂಟ್ ನಾವು ಅಂತ ಹೇಳ್ತೀವಿ. ಯಾವಾಗಲೂ ತಾಯಿ ಜೊತೆಗೇ ಹಿಡ್ಕೊಂಡಿರ್ಬೇಕು, ತಂದೆ ಜೊತೆಗೆ ಹಿಡ್ಕೊಂಡಿರ್ಬೇಕು ಅಂತ. ಕೆಲವೊಂದು ಮಗು ತಂದೆ ತಾಯಿ ನೋಡೋದೇ ಇಲ್ಲ, ನೀವು ಅಲ್ಲಿ ಕೂತ್ಕೊಂಡು ನಾವು ಎಲ್ಲ ಊರೆಲ್ಲ ಸುತ್ತಾಗಿ ಬರುತ್ತೆ ಅಂತ ಆ ಥರ ಮಕ್ಕಳು ಇರ್ತದೆ. ಕೆಲವು ಮಕ್ಕಳು ಕೂತಲ್ಲಿ ಸುಮ್ಮನೆ ಸೈಲೆಂಟಾಗಿ ಒಂದು ಚೇರಲ್ಲಿ ಸುಮ್ಮನೆ ಕೂತ್ಕೋತಾರೆ, ಏನೂ ಗಲಾಟೆ ಇಲ್ಲ, ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಸೊ ಡಿಫ್ರೆಂಟ್ ನೇಚರ್ ಅದು ಮಕ್ಕಳಲ್ಲಿ. ಆ ಮಗುವಿನಲ್ಲಿ ನಾವು ಹೈಪರ್ ಮತ್ತು ಹೈಪೋ ಆಕ್ಟಿವಿಟಿ ಇದ್ದಂಥ ಮಗುವಿಗೆ ಬೇರೆ ಔಷಧಿಗಳು, ಹೈಪೋ ಆಕ್ಟಿವಿಟಿ ನಿಧಾನವಾಗಿರುವಂಥ ಮಕ್ಕಳು ಕೂಡ ಬೇರೆ ಔಷಧಿಗಳಿವೆ. ಅದು ಒಂದು ಸ್ಟೇಜಲ್ಲಿ, ಒಂದು 2ನೇ 2 ಇಯರ್ 3 ಇಯರ್ ಬಂದ ಮೇಲೆ ಯಾವಾಗ ಎಜುಕೇಷನ್ ಲೆವೆಲ್ ಬರ್ತಾನೆ ಅವಾಗ ಸ್ಕೂಲ್ನಿಂದ ಕಂಪ್ಲೇಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನ ನೋಟ್ಸನ್ನು ನಾವು ಚೆಕ್ ಮಾಡ್ತೀವಿ, ಯಾವ ಥರ ನೋಟ್ಸ್ ಬರ್ತಾ ಇದ್ದಾನೆ ಅವನು, ಹ್ಯಾಂಡ್ ರೈಟಿಂಗ್ ನೋಡ್ಬೇಕಾಗತ್ತೆ, ಅಲ್ಲಿರುವಂಥ ಸ್ಪೆಲ್ಲಿಂಗ್ ಚೆಕ್ ಮಾಡಬೇಕು. ಇವು ಕಾಮನ್ ಆಗಿ ಬರುವಂಥ ಈ ಡಿಸ್ಲೆಕ್ಸಿಯಾ ಕೇಸ್ ಅಂತ ನಾವು ಹೇಳ್ತೀವಿ, ಅದರಲ್ಲಿ P ಮತ್ತು Q ಅನ್ನು ಕನ್ಫ್ಯೂಷನ್ ಮಾಡ್ಕೋತಾ ಇರ್ತಾರೆ ಮಗು, B ಮತ್ತು D ಕನ್ಫ್ಯೂಷನ್ ಮಾಡ್ಕೋತಾ ಇರ್ತಾರೆ.
ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಹೇಳಿ ಟೀಚರ್ಸ್ ರಾಂಗ್ ಹಾಕಿ ನಾವು ಮನೆಗೆ ಕಳಿಸ್ಬಿಡ್ತೀವಿ. ಆದರೆ ಆ್ಯಕ್ಚುಲಿ ಅದಕ್ಕೆ ಅವನಲ್ಲಿ ನೋಡುವಂಥ ದೃಷ್ಟಿಯಲ್ಲಿ ಏನು ಸಮಸ್ಯೆ ಅದನ, ಅಥವಾ ಅರ್ಥ ಮಾಡ್ಕೊಳ್ಳೋಕೆ ಸಮಸ್ಯೆ ಅದನ, ಅಥವಾ ಮಗು ಲಾಸ್ಟ್ ಬೆಂಚ್ ಕೂತ್ಕೊಂಡಾಗೆ ಅವನಿಗೆ ಸರಿಯಾಗಿ ಬೋರ್ಡ್ ಕಾಣಿಸ್ತದೆ ಇಲ್ಲ, ನಾವು ಅದನ್ನು ನೋಡೋದಿಲ್ಲ. ಮಗುವಿಗೆ ರಾಂಗ್ ಅಂತ ಕಳಿಸ್ಬಿಡ್ತೀವಿ ನಾವು. ಆದರೆ ಅವನಿಗೆ ಕಿವಿ ಸರಿಯಾದನೋ ಇಲ್ಲೋ. ಯಾಕೆ 1 ಲಾಕ್ ಹಾಸ್ಪಿಟಲಲ್ಲಿ ಒಂದು ಇಷ್ಟು ಒಳ್ಳೆ ಸಿಸ್ಟಮೆಟಿಕ್ ಆಗಿ ಸೆಟಪ್ ಇದೆ ಅಂದರೆ ಪೀಡಿಯಾಟ್ರಿಷಿಯನ್ ಫಸ್ಟ್ ಅವ್ರು ನೋಡ್ತಾರೆ, ಅಲ್ಲಿಂದ ಕೌನ್ಸಿಲಿಂಗ್ ಸೆಂಟರ್ ಇದೆ, ನೆಕ್ಸ್ಟ್ ಬರೋದು ಅವರು ಇವರಿಗೆ ಐ ಮತ್ತು ಇಯರ್ ಡಿಫೆಕ್ಟ್ ಇದ್ದಲ್ಲಿ ಬರ್ತಾರೆ ಅವರು, ಅಲ್ಲಿಂದ ನಮ್ಮ ಹತ್ರ ಬರ್ತಾರೆ. ನೆಕ್ಸ್ಟ್ ಅಲ್ಲಿಂದ ನಾವು ಫಿಸಿಯೋಥೆರಪಿ ಸೆಂಟರ್ ಕೂಡ ಕಳಿಸ್ಕೊಡ್ತೀವಿ. ಅವನಲ್ಲಿ ಅಂಗವಿಕಲತೆ ಅದೇನೋ, ಸೊ ಹೋಲಿಸ್ಟಿಕ್ ಎಲ್ಲಾ ರೀತಿಯಿಂದ ಒಂದು ಸೆಟ್ ಮಾಡಿ ಆ ಮಗುವಿಗೆ ಏನ್ ಬೇಕು ಅದನ್ನು ಚೆಕ್ ಮಾಡಿದಾಗ ವಿದಿನ್ ಫ್ರಾಕ್ಷನ್ ಸೆಕೆಂಡ್ ಐಡೆಂಟಿಫೈ ಮಾಡಿ ನಾವು ಮೆಡಿಸಿನ್ ಇದ್ರೆ ಮೆಡಿಸಿನ್ ಮಾಡಬಹುದು, ಕೌನ್ಸಿಲಿಂಗ್ ಮಾಡಬಹುದು. ಏನು ಬೇಡ ಅಂದ್ರೂ ಕೂಡ ನಾವು ಅವ್ರ ಜೊತೆಗೆ ಸುಮ್ಮನೆ ಆಟ ಆಡೋದಾಗಲಿ, ಒಂದು ಮ್ಯೂಸಿಕ್ ಥೆರಪಿ ಆಗಲಿ, ಟೈಮ್ ಸ್ಪೆಂಡ್ ಅಂತ ಆಗಲಿ, ಆ ಥರ ಕೂಡ ನಾವು ಮಾಡೋ ಒಂದು ಇದು ಮಾಡ್ತೀವಿ. ಎಸ್ ಡಾಕ್ಟರ್, ನಾವು ಮಾತುಕತೆಯಲ್ಲಿ ಸಣ್ಣ ಒಂದು ಬ್ರೇಕ್ ತೆಗೊಳ್ಳುವ. ವೀಕ್ಷಕರಿಗೆ ಒಂದು ಮಾತುಕತೆಯಲ್ಲಿ ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ ನಂತರ ಈ ಒಂದು ಮಾತುಕತೆ ಮತ್ತೆ ಮುಂದುವರಿತದೆ. ಅನಾರೋಗ್ಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಮಂಗಳೂರಿನ ಏನೋಪಾಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಅನಾರೋಗ್ಯ ಕಾರ್ಯಕ್ರಮ. ಇವತ್ತು ನಾವು ಮಕ್ಕಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು, ಮಾನಸಿಕವಾಗಿ ಸಮಸ್ಯೆಗಳು ಏನು ಮತ್ತು ಅದಕ್ಕೇನು ಪರಿಹಾರ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ, ಈ ವಿಚಾರವಾಗಿ ಡಾಕ್ಟರ್ ವಿಜಯೇಂದ್ರ ಇಟಗಿ ಅವರು ಮಾತಾಡ್ತಾ ಇದ್ದಾರೆ, ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಉಪಪ್ರಾಂಶುಪಾಲರು. ಸರ್, ಈಗಾಗಲೇ ನೀವು ಹೇಳಿದಿರಿ ಏನೆಲ್ಲ ಸಮಸ್ಯೆಗಳು ಅಂತ, ಮತ್ತು ಏನದಕ್ಕೆ ಚಿಕಿತ್ಸೆ ಅಂತ ಕೂಡ ಒಂದು ಹೇಳಿದಿರಿ. ಈಗ ಸಾಮಾನ್ಯವಾಗಿ ಇಂಥ ಎಲ್ಲ ಸಮಸ್ಯೆಗಳು ಕಂಡು ಬಂದಾಗ ತಕ್ಷಣಕ್ಕೆ ಪೋಷಕರು ನಾವು ಇಂಗ್ಲೀಷ್ ಮೆಡಿಸಿನ್ಗೆ ಹೋಗ್ತೇವೆ, ಅಂದರೆ ಇಮಿಡಿಯೇಟಾಗಿ ಪರಿಹಾರ ಸಿಗುತ್ತೆ ಅಂತ ಒಂದು ಭಾವಿಸಿರ್ತಾರೆ. ಸೊ ನಾನು ನಿಮ್ಮ ಹತ್ರ ಕೇಳುವಂಥದ್ದು ಅಂದರೆ ಈ ಮಾಡರ್ನ್ ಮೆಡಿಸಿನ್ ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ, ಮಕ್ಕಳ ಮಾನಸಿಕ ಈ ಸಮಸ್ಯೆಗೆ ಸಂಬಂಧಪಟ್ಟಾಗೆ ಅದರಲ್ಲಿ ಏನಾದರೂ ಕೊರತೆ ಕಾಡುತ್ತಾ ನಾವು ಹೋಮಿಯೋಪತಿಗೆ ಕಂಪೇರ್ ಮಾಡಿದ್ರೆ? ಈಗ ಮಾಡರ್ನ್ ಮೆಡಿಸಿನ್ ನಾವು ಕೊರತೆ ಕಾಣ್ತಾ ಅಂತ ನಾವು ಹೇಳೋದಿಲ್ಲ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರೋ ಇದ್ರು ಫಸ್ಟ್ ಮಾಡರ್ನ್ ಮೆಡಿಸಿನ್ಗೆ ಅಪ್ರೋಚ್ ಆಗೋದು. ಫಸ್ಟ್ ಆಫ್ ಆಲ್ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಸೈಕ್ಯಾಟ್ರಿಸ್ಟ್ ಆಗಲಿ, ಮಾನಸಿಕ ರೋಗದ ತಜ್ಞರಿದ್ದಾರೆ, ಮಕ್ಕಳ ರೋಗ ತಜ್ಞರಿದ್ದಾರೆ. ಆದರೆ ಆ ಮಗುವಿಗೆ ಸ್ವಲ್ಪ ವರ್ಷ ಆದಮೇಲೆ 1 ವರ್ಷ 2 ವರ್ಷ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಹ್ಯಾಬಿಟ್ ಫಾರ್ಮೇಷನ್ ಕೂಡ ಆಗೋ ಚಾನ್ಸಸ್ ಇದೆ ಅಲ್ಲಿ. ಯಾಕಂದ್ರೆ ಡ್ಯೂರೇಷನ್ ಮೆಡಿಸಿನ್ ಆಕ್ಷನ್ ಒಂದು 8 ಅವರ್ಸ್ ಆದಮೇಲೆ ಮತ್ತೊಂದು ತಗೋಬೇಕು ಅವರು. ಇಲ್ಲ ಅಂದ್ರೆ ವಿಲ್ ಡಿಪೆಂಡ್ ಅಪಾನ್ ಮೆಡಿಸಿನ್ ಓನ್ಲಿ. ಲೈಫ್ ಟೈಮ್ ಕೆಲವೊಂದು ಕಡೆ ಹೇಳ್ತಾರೆ ಇವನಿಗೆ ಒಂದು 5 ವರ್ಷ 10 ವರ್ಷ ನೀವು ಕೊಡ್ಲಿಕ್ಕೆ ಬೇಕು ಅಂತ ಹೇಳ್ತಾರೆ ಔಷಧದಲ್ಲಿ. ಮುಂದೆ ಸ್ಲೋಲಿ ಹ್ಯಾಬಿಟ್ ಫಾರ್ಮೇಷನ್ ಆಗ್ಬೋದು. ಅಥವಾ ಆ ಮೆಡಿಸಿನ್ ಇರುವಂತಹ ಸೈಡ್ ಎಫೆಕ್ಟ್, ದುಷ್ಪರಿಣಾಮಗಳಿರುವಂಥ, ಈಗ ಲಿಥಿಯಂ ಕಂಪೌಂಡ್ ಅಂತ ನಾವು ಅದರಲ್ಲಿ ಇದೆ, ಆಂಟಿ ಡಿಪ್ರೆಸೆಂಟ್ ಮೆಡಿಸಿನ್ ಲಿಥಿಯಂ ಇದೆ. ಸೊ ಲಿಥಿಯಂ ಮೇ ಕಾಸ್ ಅ ಡಿಪ್ರೆಷನ್ ಅಗೇನ್ ಅಂತ ಕೆಲವೊಂದ್ಸಲ ಹೇಳ್ತಾರೆ. ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಬರುತ್ತೆ ಅದರಲ್ಲಿ, ಅದು ಕೂಡ ಚಾನ್ಸಸ್ ಇದೆ. ಆದರೆ ಹೋಮಿಯೋಪತಿ ನಾವು ಕಂಪೇರ್ ಮಾಡಿದರೆ ಅವನಿಗೆ ನಾವು ಅವನ ಸ್ಟಾರ್ಟ್ ಫ್ರಮ್ ಮೈಂಡ್ ಟು ಫಿಸಿಕಲ್ ಲೆವೆಲ್ಗೆ, ಮೆಂಟಲ್ ಆ್ಯಂಡ್ ಫಿಸಿಕಲ್ ಲೆವೆಲ್ಗೆ ಎರಡೂ ಇದರಲ್ಲಿ ನಾವು ಗುಣ ಮಾಡಲಿಕ್ಕೆ ಪ್ರಯತ್ನ ಮಾಡಿ, ಅದ್ರ ಜೊತೆಗೆ ಅವನಿಗೆ ಯಾವ ಇದರಲ್ಲಿ ಕೊರತೆ ಕಾಣ್ತಾ ಇದೆ. ಯಾಕಂದ್ರೆ ನಾವು ಬರೀ ಮಗುನೊಂದು ನೋಡ್ತಾ ಇಲ್ಲ ಇಲ್ಲಿ, ಮಗುವಿನ ಜೊತೆಗೆ ಅವನು ಇರುವಂಥ ಸುತ್ತಮುತ್ತಲಿನ ನೆರೆಹೊರೆಯರು, ಪರಿಸರ, ಅವನು ಓದುತ್ತಿರುವಂಥ ಸ್ಕೂಲ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಅಥವಾ ಅಣ್ಣ ತಮ್ಮ ತಂಗಿ ಇರ್ಬೋದು, ತಂದೆ ತಾಯಿಗಳ ಬಿಹೇವಿಯರ್ ಕೂಡ ನಾವು ಚೇಂಜ್ ಮಾಡೋಕ್ಕಾಗುತ್ತೆ. ಯಾಕೆ ಯಾವಾಗ ಒಬ್ಬ ರೋಲ್ ಮಾಡೆಲ್ ಅಂತ ನಾವು ಎಷ್ಟೋ ಸಲ ಹೇಳ್ತೀವಿ, ನಮ್ಮ ರೋಲ್ ಮಾಡೆಲ್ ತಂದೆ ತಾಯಿ ಹೇಗಿದ್ದಾರೆ ಅವರ ಮಗನ ಮೇಲೆ ರಿಫ್ಲೆಕ್ಟ್ ಆಗಿರುತ್ತೆ ಅದು. ಸೊ ನಾವು ರೋಲ್ ಮಾಡೆಲ್ ಸರಿ ಇದ್ದರೆ ಡೆಫಿನೆಟ್ಲಿ ಮಗು ಕೂಡ ಒಳ್ಳೆಯ ಒಂದು ಭವಿಷ್ಯದಲ್ಲಿ ಬರಬಹುದು. ಸಾಮಾನ್ಯ ಮಾತುಂಟು, ಮಕ್ಕಳು ನೋಡಿ ಕಲಿತಾರೆ ಅಂತ. ನೋಡಿ ಕಲಿತಾರೆ ಅಂತ. ಸೊ ಅದಕ್ಕೆ ನಾವು ಎಲ್ಲಾ ರೀತಿ ಓವರ್ ಆಲ್ ಕವರ್ ಮಾಡಿ ಮೆಡಿಸಿನ್ ಕೂಡ ಕೊಡ್ತೀವಿ, ರೆಕ್ಟಿಫಿಕೇಶನ್ ಕೂಡ ಮಾಡ್ತೀವಿ. ದೆನ್ ಅವನಲ್ಲಿ ಯಾವ ವಿಷಯದಲ್ಲಿ ಅಭಿರುಚಿ ಇದೆ, ಸ್ವಲ್ಪ ದೊಡ್ಡವನಾದ ಮೇಲೆ ಮಗುವಿಗೆ ಅಭಿರುಚಿ ಆದರೆ ಅದನ್ನ ಆಸಕ್ತಿಯನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಕ್ಕೆ ಹೇಳ್ತೀವಿ. ನಾನು ಹೇಳಿದ್ದನ್ನು ನೀವು ಓದ್ಬೇಕು, ನಾವು ಹೇಳಿದ್ದನ್ನು ನೀವು ಮಾಡ್ಬೇಕು ಅಂತ ಹೇಳೋದಿಲ್ಲ. ಅಲ್ಲಿ ಕೂಡ ಕಾಂಟ್ರವರ್ಸಿ ಬಂದು ಮಗು ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಕೂಡ ಬಂದಿದೆ. ಸಾಕಷ್ಟು ಕಡೆ ಕೇಳ್ತೀವಿ ನಾವು, ಕಾಣೆಯಾಗಿದ್ದಾನೆ ಅಂತ ಹೇಳ್ತಾರೆ. ಅಂತ ಒಂದು ಸಮಸ್ಯೆ ಕೂಡ ನಾವು ಕಡಿಮೆ ಮಾಡಬಹುದು. ಸೊ ವಿ ಕವರ್ ಓವರ್ ಆಲ್ ಒಳ್ಳೆ ಮೆಡಿಸಿನ್, ವಿ ಕವರ್ ದ ಹೋಲ್ ಹೋಲಿಸ್ಟಿಕ್ ಅಪ್ರೋಚ್ ಮಾಡಿ ಮಾಡ್ತೀವಿ. ಎಸ್, ಈಗ ಸಕ್ಸಸ್ ವಿಚಾರಕ್ಕೆ ಬಂದಾಗ ಹೋಮಿಯೋಪತಿಯನ್ನು ನೀವು ಎಷ್ಟುವರ ಮಟ್ಟಿಗೆ ಅದು ಸಕ್ಸಸ್ ಅಂತ ಇಂಥ ವಿಚಾರಕ್ಕೆ, ಮಕ್ಕಳ ಈ ಒಂದು ಮಾನಸಿಕ ತೊಂದರೆ ವಿಚಾರಕ್ಕೆ ಸಂದರ್ಭದಲ್ಲಿ ನಾವೀಗ ಒಂದು ಈ ಪರ್ಸೆಂಟೇಜ್ ಆಫ್ ಡಿಸಾರ್ಡರ್ಲಿ ಒಂದು 3 to 4% ನಮ್ಮ ಹೆಚ್ಚಾಗಿ ಕಂಡು ಬರುವಂಥ ಕಾಯಿಲೆಯಲ್ಲಿ ಬರುವಂಥದ್ದು.
ಆದ್ರೆ ನಾವು ಸಕ್ಸಸ್ ರೇಟಲ್ಲಿ ಹೋಗ್ಬೇಕಂದ್ರೆ ಡೆಫಿನೆಟ್ಲಿ ಐ ಕ್ಯಾನ್ ಸೇ 45 to 50% ನಾನು ಕಾನ್ಫಿಡೆಂಟಾಗಿ ಹೇಳ್ಬೋದು. ಅವರು ಇನ್ ಟೈಮ್ನಲ್ಲಿ ಅಪ್ರೋಚ್ ಆದರೆ ಕೆಲವೊಂದು ಕೇಸಲ್ಲಿ ನಾವು ನೋಡ್ತೀವಿ ಮೆಡಿಸಿನ್ ಕೂಡ ಬೇಕಾಗಿರೋಲ್ಲ, ವಿ ಕ್ಯಾನ್ ರೆಕ್ಟಿಫೈ ವೆರಿ ಮಚ್ ಈಸಿಲಿ. ಸಮಸ್ಯೆ ಯಾರಲ್ಲದೆ ಅದನ್ನು ನಾವು ಕ್ಲಿಯರ್ ಮಾಡ್ತೀವಿ. ಓಕೆ ಓಕೆ ಓಕೆ. ಮಗುವನ್ನ ಅಂತ ನಾವು ಇದು ಮಾಡೋದಿಲ್ಲ. ಪೊಲೀಸ್ ಸ್ಟೇಷನ್ನಲ್ಲಿ ಹೋದ ತಕ್ಷಣ ಇವನೇ ಕೈದಿಂದ ನಾವು ಹೇಳೋದಿಲ್ಲ. ವಿಲ್ ಟ್ರೈ ಟು ಐಡೆಂಟಿಫೈ ಎಲ್ಲಿ ಸಮಸ್ಯೆ ನೋಡ್ಕೊಂಡು ನಾವು ರೆಕ್ಟಿಫೈ ಮಾಡ್ತೀವಿ. ಕ್ಯಾನ್ ಸೇ ವೆರಿ ಮನೆಯಲ್ಲಿ ಎಲ್ಲಿ ಸಮಸ್ಯೆ ಉಂಟಾಗಿದೆ ಅಂತ 60% 70% ಕೂಡ ಹೇಳ್ಬೋದು, ಡೆಫಿನೆಟ್ಲಿ ಹೇಳ್ಬೋದು. ಈಗ ಸರ್, ಈಗ ನೀವು ಮಗು ಅಂತ ಕನ್ಸಿಡರ್ ಮಾಡುವಾಗ ಎಷ್ಟು ವಯಸ್ಸು ತನಕ ಅದನ್ನು ನೀವು ಮಗು ಅಥವಾ ಮಕ್ಕಳು ಅಂತ ಎಷ್ಟರ ಏಜ್ ಗ್ರೂಪ್ ತನಕ? ಇವತ್ತಿನ ಹೊಸ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ 18 ಕೂಡ ಮಗು ಅಂತ ಒಂದು ಬಂದಿದೆ ಈಗ. ಮೊದಲು ಟೀನೇಜ್ ಸ್ಟಾರ್ಟ್ ಆದ ತಕ್ಷಣ ನಾವು ಪ್ರೌಢಾವಸ್ಥೆ ಅಂತ ಹೇಳ್ತಿದ್ವಿ. ಈ ಹೊಸ ಒಂದು ಇದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಅವನಿಗೆ 16 ಕೂಡ ಮಗು ಅಂತ ಹೇಳ್ತಾರೆ ಅವರು. ಎಸ್, ಯಾಕೆ ಕೇಳಿದೆ ಅಂತ ಹೇಳಿದೆ ಡಾಕ್ಟ್ರೆ, ಇವತ್ತು ನಾವು ನೋಡ್ತಾ ಇರೋ ಸಂದರ್ಭದಲ್ಲಿ ಹೈಸ್ಕೂಲ್ ಮಕ್ಕಳಿಗೆ ಒಂದಷ್ಟು ದುಶ್ಚಟಗಳಿಗೆ ಬಲಿ ಬೀಳುವಂಥದ್ದು, ಅಥವಾ ಸ್ಮೋಕಿಂಗ್ ಇರ್ಬೋದು ಅಥವಾ ಡ್ರಗ್ಸ್ ಇರ್ಬೋದು, ಒಂದು ಭಾರಿ ದೊಡ್ಡ ಒಂದು ಸಮಸ್ಯೆಯಾಗಿ ಇವತ್ತು ಎಲ್ಲ ಪೇಟೆ ಪಟ್ಟಣಗಳಲ್ಲಿ ಕಾಡ್ತಾ ಉಂಟು. ಒಂದಷ್ಟು ಮಟ್ಟಿಗೆ ಗ್ರಾಮೀಣ ಪ್ರದೇಶಕ್ಕೂ ಇದು ಕನೆಕ್ಟ್ ಆಗಿದೆ. ಇಂಥ ಮಕ್ಕಳಿಗೆ ಅವರನ್ನು ರಕ್ಷಣೆ ಮಾಡುವಂಥದ್ದು, ಅವರಿಗೆ ಅವರಿಗೆ ಅವರ ಕೇರ್ ತಗೊಳ್ಳುವಂಥದ್ದು ಅಥವಾ ಅವರಿಗೆ ಚಿಕಿತ್ಸೆ ಕೊಡುವಂಥದ್ದು, ಈ ಹಿನ್ನೆಲೆಯಲ್ಲಿ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗ ಈ ಅಲ್ಟಿಮೇಟ್ ಮೂಲ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಡ್ರಗ್ಸ್ಗೆಲ್ಲ ಸೇವನೆಗೆ ಒಳಗಾದವರಿಗೆ ಅದು ನೀವು ಹೋಮಿಯೋಪತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಆಗತ್ತಾ ಅಂತ? ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಯಾಕಂದ್ರೆ ನಾವು ಸ್ಟಾರ್ ಗುಟ್ಕಾ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ವಿ ಇದಕ್ಕಿಂತ ಮೊದಲು. ಅಲ್ಲಿ ಐಡೆಂಟಿಫೈ ಮಾಡಿದ್ವಿ ನಾವು ಯಾರಲ್ಲಿ ಯಾವ ಮಕ್ಕಳು ಅಥವಾ ಯಾವ ಏಜಿನ ಗ್ರೂಪಿನವರು ಪಾನ್ ಶಾಪಿಗೆ ಹೋಗ್ತಾನೆ, ರೆಗ್ಯುಲರ್ ವಿಸಿಟ್ ಮಾಡ್ತಾರೆ ಅವರು. ಸೊ ಪಾನ್ ಶಾಪಿಗೆ ನಾವು ಹೇಳಿದ್ವಿ, ನಿಮ್ಮಲ್ಲಿ ಬರುವಂಥ ಒಂದು ನಮಗೆ ಡೇಟಾ ಕೊಡಿ, ಯಾವ ಏಜ್ನಲ್ಲಿ ಬರ್ತಾರೆ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಆ ಥರದ್ದು. ಸೊ ಅಲ್ಲಿ ನಾವು ಸಾಮಾನ್ಯವಾಗಿ ಕಂಡು ಬಂದಂಥವ್ರು 10 ರಿಂದ 13 ವರ್ಷದ ಮಕ್ಕಳು ಜಾಸ್ತಿ ಬಂದಿದ್ದಾರೆ. ಯಾಕಂದ್ರೆ ಅವರಿಗೆ 13 ವರ್ಷ ಅಂದರೆ 5ನೇ ತರಗತಿ 6ನೇ ತರಗತಿ 7ನೇ ತರಗತಿ ಬರ್ತಾರೆ. ಯಾಕಂದ್ರೆ ಅವರಿಗೆ ಅದು ದುಷ್ಪರಿಣಾಮ ಗೊತ್ತಿರುವುದಿಲ್ಲ. ಅದರಲ್ಲಿ ಒಂದು ಮ್ಯಾಗ್ನೀಷಿಯಂ ಕಾರ್ಬೋನಿಕಮ್ ಅಂತಾರೆ, ಆ ಕಂಟೆಂಟ್ ಅದರಲ್ಲೇ ಇದೆ ಸ್ಟಾರ್ ಅಲ್ಲಿ. ಸೊ ಅದರಲ್ಲಿ ಇರುವಂತ ಕೆಮಿಕಲ್ ನಮ್ಮಲ್ಲಿ ಔಷಧಿ ಆಗಿರುವಂತ ಹೋಮಿಯೋಪತಿಯಲ್ಲಿ ಕೂಡ ಇದೆ. ಆ ಒಂದು ನಾವು ಅರ್ಥ ಮಾಡ್ಕೊಂಡು, ಯಾಕಂದ್ರೆ ಇಟ್ ಮೇಕ್ಸ್ ದ ಅಪಟೈಸರ್. ಮ್ಯಾಗ್ನೀಷಿಯಂ ಬಹುಶಃ ಅದೊಂದು ಏನು ಕುತೂಹಲಕ್ಕೆ ಅಂತ ಹೋಗ್ತಾರಾ? ಕುತೂಹಲಕ್ಕೆ ಅಂತಲ್ಲ, ಆರಂಭದಲ್ಲಿ ಕುತೂಹಲಕ್ಕೆ. ಅದು ಫ್ರೆಂಡ್ ಸರ್ಕಲ್ ಅಲ್ಲಿ ಸೇರಿದ ಒಬ್ಬರಿಗೆ ಆಗಿದ್ದದು. ಅಥವಾ ಕೆಲವರಿಗೆ ಗೊತ್ತಿರದೇ ಇದ್ಕೊಂಡು ಅಡಿಕೆಯಲ್ಲಿ ಹಾಕಿಕೊಂಡು, ಈ ಹಳ್ಳಿಯಲ್ಲಿ ಆಗುವಂತ ಒಂದು ಸಮಸ್ಯೆ ಅಂದ್ರೆ ಪಾನ್ ಅಲ್ಲಿ ಮಗುವಿಗೆ ಪರ್ಪಸ್ಲಿ ಅಡಿಕ್ಟ್ ಮಾಡೋಗೋಸ್ಕರ ಕೆಲವರು ಮಿತ್ರ ಇದರಲ್ಲಿ, ಇವನ್ನ ಮಂಗಳೂರಲ್ಲೂ ಕೂಡ ನೋಡಿದ್ವಿ. ಡ್ರಗ್ ಅಡಿಕ್ಷನ್ ಹೇಗೆ ಸ್ಟಾರ್ಟ್ ಆಯ್ತು, ಇಲ್ಲಿ ಕೆನರಾ ಸ್ಕೂಲು ಮತ್ತೆ ಬೇರೆ ಬೇರೆ ಸ್ಕೂಲ್ ಎದುರುಗಡೆ ಐಸ್ ಕ್ರೀಮ್ ಮಾಡೋರಿಗೂ ಒಂದು ಎಚ್ಚರಿಕೆ ಕೊಟ್ರು. ಐಸ್ ಕ್ರೀಮ್ ಮೇಲೆ ಒಂದು ಕೆಮಿಕಲ್ ಲೇಪನ ಮಾಡ್ತಿದ್ರು. ಒಂದು ಸಲ ಐಸ್ ಕ್ರೀಮ್ ತಿಂದ ಮೇಲೆ ನೆಕ್ಸ್ಟ್ ಡೇ ಕೂಡ ಅಲ್ಲಿಗೆ ಹೋಗ್ಬೇಕದು ಮಗುವುದು. ಸೊ ಅದನ್ನು ಕೂಡ ನಾವು 5-6 ವರ್ಷದಿಂದ ನಾವು ನ್ಯೂಸಲ್ಲಿ ಕೂಡ ನೋಡಿದ್ವಿ, ಬಂದಿತ್ತದು. ಅದರಿಂದ ಮಗು ಈ ಶಾರದಾ ಸ್ಕೂಲ್ ಆದಮೇಲೆ ಎಲ್ಲ ಬೇರೆ ಬೇರೆ ಕೆಲವೊಂದು ಸ್ಕೂಲ್ಗಳು ಆದಮೇಲೆ ಆ ಒಂದು ಪೊಲೀಸ್ ಇಲಾಖೆಯಿಂದ ಕೂಡ ತಿಳಿಸಿದ್ರು ಅವರಿಗೆ, ಈ ಥರದ್ದು ಈ ಮಿಠಾಯಿಲಲ್ಲಾಗಲಿ ಚಾಕ್ಲೇಟ್ಸ್ ಅಲ್ಲೇ ಮತ್ತು ಇವು ಐಸ್ ಕ್ರೀಮ್ಗೆ ಅದನ್ನ ಅಲ್ಲಿ ಬರಬಾರದ ಹಾಗೆ ಪ್ರೊಟೆಕ್ಷನ್ ಮಾಡಿ ಮಕ್ಕಳನ್ನ ಕಾಪಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಓಕೆ ಓಕೆ. ಸ್ಕೂಲ್ ಬದಿಗಳಲ್ಲಿ ಈ ರೀತಿಯಾಗಿ ಮಾರಾಟ ಮಾಡುವಂತ ಏನು ಮಕ್ಕಳಿಗೆ ಬೇಕಾದಂತ ಐಸ್ ಟಾರ್ಗೆಟಿಂಗ್ ಇಸ್ ಮೇನ್ಲಿ ಯಂಗ್ಸ್ಟರ್ಸ್. ಓಕೆ ಓಕೆ. ಅದರಲ್ಲಿ ಈ ರೀತಿಯ ಲೇಪನಗಳೆಲ್ಲ ಮಾಡಿ ಒಂಥರ ಟೆಂಪ್ಟೇಷನ್ ಮಾಡಲಿಕ್ಕೆ ಒಂದು ಸಲ ಟೆಂಪ್ಟೇಷನ್ ಸಾಕು, ಅದು ಆಮೇಲೆ ಬರೋದು ಕಷ್ಟ, ರಿಟರ್ನ್ ಬರೋದು ಕಷ್ಟ. ಎಸ್, ಹೋಮಿಯೋಪತಿಯಲ್ಲಿ ಏನು ಚಿಕಿತ್ಸೆ ಮಾಡ್ತೀರಿ ಸರ್ ಡ್ರಗ್ಸ್ ಅಡಿಕ್ಟ್ ಆದವನಿಗೆ? ಡ್ರಗ್ಸ್ ಅಡಿಕ್ಟ್ ಆದವರಿಗೆ ಈಗ ನಮ್ಮಲ್ಲಿ ಸಲ್ಫರ್ ಅಂತ ಮೆಡಿಸಿನ್ ಇದೆ, ಇವನ್ ಸಿಗರೇಟ್ ಸ್ಮೋಕಿಂಗ್ ಟೊಬ್ಯಾಕಮ್ ಅಂತ ಇದೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ನಾವು, ಯಾಕಂದ್ರೆ ಡ್ರಗ್ ಮತ್ತು ಸ್ಮೋಕ್ ಇದರಲ್ಲಿ ನಾವು ದೊಡ್ಡವರಲ್ಲೂ ಕೂಡ ನೋಡಿದ್ವಿ. ಕೆಲವರು ಅವರ ಮನೆಯಿಂದ ಬರುವಂತ ತಂದೆ ತಾಯಿ ಆಗಿರ್ಬೋದು ಅಥವಾ ಹೆಂಡತಿ ಇರ್ಬೋದು, ನಮ್ಮ ಗಂಡನಿಗೆ ಈ ತರ ಚಟಗಳಿದೆ, ನೀವು ಬಿಡಿಸ್ತೀರಾ ಅಂತ ಕೇಳ್ತಾರೆ. ನಮ್ಮ ಪ್ರಕಾರ ಸ್ಪಷ್ಟವಾಗಿ ನಾವು ಹೇಳೋದು ಅವರಿಗೆ, ಅನ್ಲೆಸ್ ಹಿ ಮೇಕ್ಸ್ ಹಿಸ್ ಮೈಂಡ್ ಟಿಲ್ ದಟ್ ವಿ ಕೆನಾಟ್ ಕ್ಯೂರ್ ಅಂತ ನಾವು ಹೇಳ್ತೀವಿ. ಅಡಿಕ್ಟ್ ಆದವರು ನನಗೆ ಇದರಿಂದ ದುಷ್ಪರಿಣಾಮ ಇದೆ, ನನ್ನ ಜೀವನ ಇದರಲ್ಲಿ ಇಲ್ಲ ಅಂತ ಅವರು ಡೆಫಿನೆಟ್ಲಿ ಮಾಡ್ಕೊಂಡಾಗೆ, ಯಾಕಂದ್ರೆ ಲಂಗ್ಸ್ ಕೂಡ ತೋರಿಸ್ತೀವಿ, ಸಾಕಷ್ಟು ಫಿಲ್ಮ್ನಲ್ಲಿ ತೋರಿಸ್ತಾರೆ, ಈ ತರ ಆಗಿ ಅದು ಕ್ಯಾನ್ಸರ್ ಆಗ್ತಂತ ಹೇಳ್ತಾರೆ. ಭಯ ಇಲ್ಲಿ ಇಲ್ಲ, ಅಲ್ಲಿ ಅವ್ರು ಅವ್ನು ಬಿಡುವುದಿಲ್ಲ. ಅದಕ್ಕೆ ನಾವು ಫಸ್ಟ್ ಮೆಂಟಲಿ ಹೇಳ್ತೀವಿ, ಸ್ಟ್ರಿಕ್ಟ್ ಆಗಿ ಹೇಳ್ತೀವಿ ನಾವು, ನೀವು ಅದನ್ನ ಮಾಡ್ಕೊಂಡು ಬಂದ್ರೆ ಡೆಫಿನೆಟ್ಲಿ ನಾವು ಮಾಡ್ತೀವಿ ಟ್ರೀಟ್ಮೆಂಟು. ಒಳ್ಳೆ ಮೆಡಿಸಿನ್ ಕೂಡ ಇದೆ,
ಅಡಿಕ್ಷನ್ಸ್ ಕೂಡ ಸ್ಲೋ ಡೌನ್ ಆಗಿ ಹೋದಂಥ ಕೂಡ ಇವು ಇದೆ ನಮ್ಮಲ್ಲಿ. ಅಂದರೆ ಹೋಮಿಯೋಪತಿಯಲ್ಲಿ ಕೂಡ ಅದಕ್ಕೆ ಏನು ಡ್ರಗ್ಸ್ ಚಟವನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಬಿಡಲಿಕ್ಕೆ ನಾವು ಕೂಡ ಇದು ಮಾಡ್ತೀವಿ. ಅದಕ್ಕೆ ಸೆಂಟರ್ಸ್ ಕೂಡ ಅವೆ. ಅದಕ್ಕೆ ರಿಹ್ಯಾಬಿಲಿಟೇಷನ್ ಸೆಂಟರ್ನ ಕೂಡ ಮಾಡಿದ್ದಾರೆ. ಒನ್ಸ್ ಅಡಿಕ್ಷನ್ ಬಿಟ್ಟ ತಕ್ಷಣ, ಯಾಕಂದ್ರೆ ವಿಡ್ರಾಲ್ ಸಿಂಪ್ಟಮ್ ಬರ್ತಿರೋದು, ಕೈ ನಡುವುದಾಗಲಿ, ಬರ್ಲಿಕ್ಕೆ ಆಗೋಲ್ಲ, ಸಹಿ ಮಾಡ್ಲಿಕ್ಕೆ ಬರೋದಿಲ್ಲ ಅವರಿಗೆ, ಈ ಸ್ಪೆಷಲಿ ಡ್ರಿಂಕ್ಸ್ ಆ್ಯಂಡ್ ಇದಕ್ಕೆ ಡ್ರಗ್ಸ್ಗೆ ಅವರಿಗೆ. ಎಸ್, ಒಟ್ಟು ಡಾಕ್ಟರ್ ಆಗಿದ್ರೆ ಹೋಮಿಯೋಪತಿಯಲ್ಲಿ ಮಕ್ಕಳ ಎಲ್ಲ ಸಮಸ್ಯೆಗಳಿಗೆ ಒಂದು ಒಳ್ಳೆಯ ಪರಿಹಾರ ಇದೆ. 100% ಪರಿಹಾರ ಇದೆ. ಯಾವ ಒಬ್ಬ ಸ್ಕೂಲಲ್ಲಿರುವಂಥ ಗುರುಗಳಾಗಲಿ, ಮನೆಯಲ್ಲಿರುವಂಥ ತಂದೆ ತಾಯಿಗಳಾಗಲಿ ಮಗುವಿನ ಬಗ್ಗೆ ಸರಿಯಾಗಿ ಅಬ್ಸರ್ವೇಷನ್ ಮಾಡಿ ಕರೆಕ್ಟಾಗಿ ಬಂದರೆ ಡೆಫಿನೆಟ್ಲಿ ಗುಣ ಮಾಡಲಿಕ್ಕೆ ಸಾಕಷ್ಟು ನಾವು ಸಹಾಯ ಮಾಡ್ಬೋದು. ಎಸ್ ಮೂಲಭೂತವಾಗಿ ತಂದೆ ತಾಯಿ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಎಸ್ ವೀಕ್ಷಕರೇ, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ಡಾಕ್ಟರ್ ತುಂಬ ವಿಜಯೇಂದ್ರ ಇಟಗಿ ಅವರು ಮಕ್ಕಳ ಸಮಸ್ಯೆಗಳಿಗೆ ಹೋಮಿಯೋಪತಿಯಲ್ಲಿ ಪರಿಹಾರ ಏನು ಅನ್ನೋ ಬಗ್ಗೆ ತುಂಬ ಮನಮುಟ್ಟುವ ರೀತಿಯಲ್ಲಿ ಹೇಳಿದ್ದಾರೆ, ಮತ್ತೊಂದಷ್ಟು ಎಚ್ಚರಿಕೆಯ ಸಲಹೆಗಳು ಕೂಡ ಕೊಟ್ಟಿದ್ದಾರೆ. ಎಸ್ ಸರ್, ನಾನು ಪ್ರೀತಿಪೂರ್ವಕವಾದಂಥ ಧನ್ಯವಾದಗಳು. ಧನ್ಯವಾದ ಸರ್. ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಏನೋಪಾಯ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಏನಾರೋಗ್ಯ ಸಮಾಪನ ಮಾಡೋ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಡಾಕ್ಟರ್ ವಿಜಯೇಂದ್ರ ಇಟಗಿ ಅವರಿಗೆ ಅವರು ಮಕ್ಕಳ ಈ ಒಂದು ಮಾನಸಿಕ ಸಮಸ್ಯೆಗೆ ಹೋಮಿಯೋಪತಿಯ ಮೂಲಕ ಕಂಡುಕೊಳ್ಳಬಹುದಾದ ಪರಿಹಾರಗಳು ಮತ್ತು ಅತ್ಯಂತ ನಿಶ್ಚಿತವಾಗಿ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಹೇಳಿದ್ದಾರೆ. ಎಸ್, ನಾನು ಸಮಾಪನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.